ಉಡುಪಿಯ ಯಲ್ಲೂರು ಗ್ರಾಮದ ನಂದಿಕೋರಿನಿಂದ ಕೇರಳದ ಕಾಸರಗೋಡಿಗೆ ವಿದ್ಯುತ್ ಸರಬರಾಜಿಗಾಗಿ ಟವರ್ ನಿರ್ಮಾಣದ ಕಾಮಗಾರಿ ಇನ್ನ ಗ್ರಾಮದಲ್ಲಿ ಜನ ವಿರೋಧದ ನಡುವೆಯೂ ಆರಂಭಗೊಂಡಿದ್ದು ಮಂಗಳವಾರ ಮತ್ತೆ ಖಾಸಗಿ ಜಾಗದಲ್ಲಿ ಕೃಷಿ ಗದ್ದೆಯಲ್ಲಿ ಟವರ್ ನಿರ್ಮಾಣಕ್ಕೆ ಮುಂದಾದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಇನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಕ್ಕುಡ ಎಂಬಲ್ಲಿ ಮಂಗಳವಾರ ಖಾಸಗಿ ಜಮೀನಿನ ಮಾಲಕರಿಗೆ ಯಾವುದೇ ಮಾಹಿತಿಯನ್ನು ಅಥವಾ ನೋಟಿಸನ್ನು ನೀಡದೆ ಏಕಾಏಕಿ ಕೃಷಿ ಭೂಮಿಗೆ ಜೆಸಿಬಿ ಯಂತ್ರವನ್ನು ತಂದು ಟವರ್ ನಿರ್ಮಾಣಕ್ಕೆ ಗುತ್ತಿಗೆ ಪಡೆದ ಕಂಪನಿ ಅಧಿಕಾರಿಗಳು ಮುಂದಾದಾಗ ಗ್ರಾಮಸ್ಥರು ಜೊತೆಯಾಗಿ ಸೇರಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಟವರ್ ನಿರ್ಮಾಣಕ್ಕೆ ಬಂದ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಯಾವುದೇ ಕಾರಣಕ್ಕೂ ಖಾಸಗಿ ಜಾಗದಲ್ಲಿ ಟವರ್ ನಿರ್ಮಾಣಕ್ಕೆ ಬಿಡುವುದಿಲ್ಲ, ಅಲ್ಲದೆ ಕೃಷಿ ಭೂಮಿಯಲ್ಲಿ ನಿಮಗೆ ಟವರ್ ನಿರ್ಮಾಣಕ್ಕೆ ಅವಕಾಶವನ್ನು ಯಾರು ನೀಡಿದ್ದು? ಜಿಲ್ಲಾಧಿಕಾರಿಗಳು ಎಸಿ ರೂಮ್ನಲ್ಲಿ ಕುಳಿತು ಆದೇಶ ಹೊರಡಿಸುವುದಲ್ಲ, ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿ. ಜನರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕಿ ಕಾಮಗಾರಿಗೆ ಮುಂದಾಗುವುದು ಎಷ್ಟು ಸರಿ? ಒಂದು ಜನರ ವಿರೋಧದ ನಡುವೆ ಕಾಮಗಾರಿಯನ್ನು ಅಧಿಕಾರಿಗಳು ಮುಂದುವರಿಸಿದರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಷ್ಟೆಲ್ಲ ತಿಳಿಸಿ ಹೇಳಿದ್ದಾರೆ. ಮತ್ತೆ ಆಲ್ರೆಡಿ ಬಿಫೋರ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಮೀಟಿಂಗ್ ಆಗಿದ್ದೋ ಅದರಲ್ಲೆಲ್ಲ ಅವರು ಪ್ರೆಸೆಂಟ್ ಇದ್ದಾರೆ. ಅದಾದ್ರೂ ಕೂಡ ಯಾವುದೇ ರೀತಿ ಅವರಿಂದ ಸ್ಪಂದಿಸಿಲ್ಲ. ಅದು ಪ್ರೊಸೀಡಿಂಗ್ಸ್ ಇದೆ, ಅದು ಪ್ರೊಸೀಡಿಂಗ್ಸ್ ಅಲ್ಲಿ ಅವರಿಗೆ ಬೇಕಾದಾಗ ಬರೆದಿರಬಹುದು. ಆದ್ರೆ ಆಡಿಯೋ ರೆಕಾರ್ಡ್, ವಿಡಿಯೋ ರೆಕಾರ್ಡ್ ನಾವು ನೋಡ್ತೇವೆ ಬಿಡಿ. ಇದು ಇಲ್ಲಿ ಆ ಮೀಟಿಂಗ್, ಲಾಸ್ಟ್ ಮೀಟಿಂಗ್ ಅಲ್ಲಿ ಇಲಾಖೆ ಸಂಬಂಧಪಟ್ಟವರ ಇಲಾಖೆ ಜೀವದರ್ಮದಲ್ಲ, ಇಲಾಖೆ ಗಾಡಿ ಕೊಡ್ಬೋದಲ್ಲ ನಿಮ್ಗೆ ನೋಡಿ. ಡಿಪಾರ್ಟ್ಮೆಂಟ್ ಈಗ ಪೊಲೀಸ್ ಇಲಾಖೆ ಏನ್ ಗೊತ್ತುಂಟಾ, ನಾವೀಗ ಹಣ ಕಟ್ಟಿ ನಮ್ಗೆ ರಕ್ಷಣೆ ಕೊಡ್ಬೇಕಿದ್ರೆ ಅವ್ರು ಕೊಡ್ತಾರೆ. ನಾವೀಗ ಕಂಪ್ಲೇಂಟ್ ಮಾಡಿ ನಮ್ಗೆ ರಕ್ಷಣೆ ಕೊಡಿ. ಜೆಸಿಬಿ ಮಾಡ್ಲಿಲ್ವಾ? ನಿನ್ನ ನನ್ನ ಎದುರಿಗೆ ಹೇಳ್ತಾರೆ 3 ಕಾಸು ನಾವು ನಮ್ಗೆ ಗೋಡೆ ಗಣೇಶ ನಂಬರ್ ನೋಡಿ 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 ಹನುಮಂತರೇ, ನಾವು ಇಷ್ಟವರೆಗೆ ಸುಮ್ಮನೆ ಕೂತಿದ್ದೇವೆ. ನೀವೇನು ಅವರೇನು? ಈಗ ನಿಮ್ಮ ಕೆಲಸ ಏನು? ನಿಮ್ಗೆ ಡಿಸಿದ ಆದೇಶ ಇದೆ.